ಕುತ್ತಾರು ಬಟ್ಟೆದಡಿ ಡಿವೈಎಫ್ಐ ಘಟಕದ ವತಿರ್ದಲ ಮಧ್ಯಾಹ್ನದ ಒಣಸು ಪಟ್ಟಣ ಪುಣ್ಯದ ಬೇಲೆನು ಕರಿ ಕೆಲವು ದಿನದಿಂದ ಮಲ್ತೊಂದುಳ್ಳೇರು. ಮಧ್ಯಾಹ್ನದ ಒಣಸು ಪಟ್ಟೊಂದು ಪುನಗ ಪೊಸಕುಲಲ್ ತಂಡಗ ತುಯ್ಯರತಿಕ್ಕಿನ ಮೊಕ್ಕಲೇನು ಪಾತೆರ್ಪಾನಗ ತಂಕುಲು ಡಿವೈಎಫ್ಐ ಬಟ್ಟೆದಡಿ ಘಟಕದ ಮುಖಾಂತರ ಪ್ರತಿನಿತ್ಯ ಸುಮಾರು 300 ಜನಕ್ಕೆ ಒಣಸು ಕೊರಂದುಲ್ಲ ಪಂಡದು ಶ್ರೀ ನಿತಿನ್ ಕುತ್ತಾರ್ ಪೊಲಬು ಕೊರಿಯರು. ಕೋವಿಡ್-19 ಈಗಾಗಲೇ ಜಗತ್ತು ಬಳಲ್ತಾ ಇದೆ. ಅದರ ಭಾಗವಾಗಿ ದೇಶಾದ್ಯಂತ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಒಂದು ಡಿವೈಎಫ್ಐ ಸಂಘಟನೆಯು ಕೂಡ ಕೋವಿಡ್-19 ವಿರುದ್ಧ ಹೋರಾಟನ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳಾಗಿರ್ಬೋದು, ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇನ್ನೊಂದು ರೀತಿಯಲ್ಲಿ ಅನೇಕ ರೀತಿಯ ಒಂದು ವಲಸೆ ಕಾರ್ಮಿಕರಿದ್ದಾರೆ, ನಿರ್ಗತಿಕರಿದ್ದಾರೆ, ಅವರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಡಿವೈಎಫ್ಐ ಕರಗೊಟ್ಟ ಭಾಗವಾಗಿ ಮಾಡ್ತಾ ಇದ್ದೇವೆ. ಈಗಾಗಲೇ ಉಳ್ಳಾಲ ವ್ಯಾಪ್ತಿಯಲ್ಲಿ ಮೊಂಟೆಪದವು ಘಟಕ ಮತ್ತು ಬಟದರಿ ಘಟಕ, ಕುತ್ತಾರಿನ ಬಟದರಿ ಘಟಕ 2 ಘಟಕಗಳು ಈಗಾಗಲೇ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ನಮ್ಮ ಕುತ್ತಾರಿನಲ್ಲಿ ಒಂದೊಂದು ಮನೆಯಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ತಯಾರಿ ಮಾಡಿಕೊಂಡು ನಾವು ಈಗಾಗಲೇ ಹಂಚ್ತಾ ಇದ್ದೇವೆ. ಇದೊಂದು ನಾವು 5ನೇ ದಿವಸ ಇಲ್ಲಿ ಊಟವನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ವಲಸಿಗರಾಗಿರ್ಬೋದು, ನಿರ್ಗತಿಕರಿಗೆ ಒಂದು ಊಟದ ವ್ಯವಸ್ಥೆ, ಅವರೊಂದು ಹಸಿವಿನಿಂದ ಬಳಲಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಹಾಗಾಗಿ ಈಗಾಗಲೇ ಅನೇಕ ರೀತಿಯಲ್ಲಿ ಕೂಡ ಒಂದು ಸಾವು ನೋವುಗಳು ಕೊರೋನಾದ ಇನ್ನೊಂದು ಭಾಗವಾಗಿ ಹಸಿವಿನಿಂದ ಸಾಯಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈ ಒಂದು ಭಾಗವಾಗಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಸುರೇಶ್, ದೀಕ್ಷಿತ್ ಕಂಪ, ಸಂಕೇತ್ ಕಂಪ ಈ ಪೊರ್ತು ಒಟ್ಟಿಗೆ ಇದ್ದೇವೆ.